ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಗುರುವಾರ ಸಂಜೆ ಕಾಪುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ಮತಗಳೇ ಅಧಿಕಾರ ಬಿಟ್ಟು ತೊಲಗಿರಿ ಅಭಿಯಾನದಡಿ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು, ಕಾಪುವಿನಲ್ಲಿಯೂ ಪ್ರತಿಭಟನಾಕಾರರು ಮೇಣದ ಬತ್ತಿ ಉರಿಸಿ ಆಕ್ರೋಶ ಹೊರಹಾಕಿದರು. ಚುನಾವಣಾ ಆಯೋಗ ಮತ್ತು ಮತಗಳ್ಳತನದ ಮೂಲಕ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೇರಿದೆ ಎಂದು ಆರೋಪಿಸಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ನವೀನ್ ಚಂದ್ರ ಜೆ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟಿ, ಗೋಪಾಲ ಪೂಜಾರಿ, ಪಲಿಮಾರು ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ನಾವು ಎಲೆಕ್ಷನ್ ಕಮಿಷನ್ ಅವರ ಹತ್ರ ಕೇಳ್ತಕ್ಕಂಥದ್ದು ಒಂದು ಪ್ರಶ್ನೆ, ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಇಲೆಕ್ಷನ್ ನ ಫಾರ್ಮೇಟ್ ಅನ್ನು ಡಿಜಿಟಲ್ ಫಾರ್ಮೇಟ್ ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನತಕ್ಕಂಥದ್ದು ನಮ್ಮ ನೇರ ಆರೋಪ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮಗೆ ಅದಕ್ಕೆ ಉತ್ತರ ಕೊಡಬೇಕು. ಡಿಜಿಟಲ್ ಫಾರ್ಮೇಟ್ ಅಲ್ಲಿ ನಮ್ಮ ಯಾವ ರೀತಿ ಮತದಾರರ ಪಟ್ಟಿ ಉಂಟು ಅದನ್ನು ಕೊಡಬೇಕನ್ನತಕ್ಕಂಥದ್ದು ನಮ್ಮದು ಬೇಡಿಕೆ. ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕೆ ಕಾನೂನುಬದ್ಧವಾಗಿ ಅದನ್ನು ತೋರಿಸಬೇಕಿತ್ತು, ಆ ಎವಿಡೆನ್ಸ್ ಅನ್ನು ಯಾಕೆ ಅವರು ಮುಚ್ಚುಮರೆ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು. ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಬಿಜೆಪಿಯ ಏಜೆಂಟ್ ಆಗಿ ಯಾಕೆ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ, ಅದು ಒಂದು ಅಟಾನಮಸ್ ಬಾಡಿಯಾಗಿ ಸ್ವತಂತ್ರವಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡತಕ್ಕಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕೆ ಈ ರೀತಿ ಮಾಡ್ತದೆ ಎನ್ನುವತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಕೇಂದ್ರದ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾವು ಇವತ್ತು ಪ್ರತಿಭಟನೆ ಮೂಲಕ ನಾವು ನಮ್ಮ ಪ್ರತಿಭಟನೆ ಕೇಳಿದ್ದೆ. ಮತಗಳ್ಳತನವನ್ನು ಮಾಡಿ ಒಳಗತ್ತಿನಿಂದ ಅಧಿಕಾರಕ್ಕೆ ಬರುವಂತಹ ಒಂದು ಕೆಟ್ಟ ಸಂಪ್ರದಾಯ ಭಾರತ ದೇಶ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಆಗಿದೆ. ಯಾಕಂದ್ರೆ ಇಡೀ ಚುನಾವಣೆಯಲ್ಲಿಯೂ ಮತಗಳ್ಳತನ ಆಗುವಂತದ್ದು ನಮಗೆ ಇಷ್ಟವರೆಗೆ ಗೊತ್ತಾಗಿರಲಿಲ್ಲ. ಬೆಂಗಳೂರಿನ ಮಹದೇವಪುರ ಎಂಬ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಮತಗಳ್ಳತನ ಆದಂತನ್ನು ಪುರವಿ ಸಹಿತ ನಮ್ಮ ರಾಹುಲ್ ಗಾಂಧಿ ಅವರು ಮೊನ್ನೆ ಚುನಾವಣೆಗೆ ತೋರಿಸಿದ್ರು. ಇದರ ಬಗ್ಗೆ ನೀವು ನಮಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕೆಂದಾಗ ಅವರಲ್ಲಿ ಅಸಮರ್ಪಕವಾದ ಉತ್ತರ ಬಂದಿರ್ತದೆ. ಇದು ನಿಜವಾಗ್ಲೂ ಮಹದೇವಪುರದ ಒಂದು ಕಥೆ ಹೇಳಿದ್ರೆ, ಅದೇ ಮಹದೇವಪುರದ ಒಂದು ಮನೆಯಲ್ಲಿ ಒಂದು ಡೋರ್ ನಂಬರ್ನಲ್ಲಿ 80ಕ್ಕೂ ಮಿಕ್ಕಿ ಮತ ಮಾಡಿದಂತಹ ಒಂದು ನಿದರ್ಶನಗಳಿವೆ.